ಅದು ಎರಡನೇ ವಾರದಲ್ಲೂ ಕೂಡ. ಉಳಿದಂತೆ ಎಲ್ಲ ಚಿತ್ರಮಂದಿರಗಳಲ್ಲೂ ಒಂದೊಂದು ಪ್ರದರ್ಶನ, ಒಂದಿಷ್ಟು ಚಿತ್ರಮಂದಿರಗಳಲ್ಲಿ 2 ಪ್ರದರ್ಶನಗಳನ್ನು ನಾವಿನ್ನು ಕಾಣಬಹುದು. ಯಾವ ಕ್ಷಣದಲ್ಲೂ ಕೂಡ ಈ 5 ಸೀಟುಗಳು ಭರ್ತಿಯಾಗಬಹುದು. ಕರ್ನಾಟಕದ ಅದೆಷ್ಟೋ ಊರುಗಳಲ್ಲಿ ಕೆಜಿಎಫ್ ಸಿನಿಮಾವನ್ನ ಕಿಕ್ಔಟ್ ಮಾಡಿದ್ದಾರೆ. ನಮ್ಮ ರಾಜ್ಯ ಅಲ್ಲ, ಚೆನ್ನೈನಲ್ಲಿ ಇನ್ನೂ ಕೂಡ ಪ್ರದರ್ಶನ ಕಾಣ್ತಾ ಇದೆ. ಅದು ಎಲ್ಲಾ ಟಿಕೆಟ್ಗಳು ಸೋಲ್ಡ್ ಔಟ್ ಆಗುವ ಮಟ್ಟಕ್ಕೆ. ಕೋಸ್ಟಲ್ ಕನ್ನಡ ವೀಕ್ಷಿಸಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಚೆನ್ನೈ ಮಹಾನಗರದಲ್ಲಿ ನಮ್ಮ ಕನ್ನಡದ ಎಷ್ಟು ಸಿನಿಮಾಗಳು ಪ್ರದರ್ಶನ ಕಾಣ್ತಾ ಇದೆ ಅಂತ ನಾವು ನೋಡಿದರೆ ಉತ್ತರ 0. ಆದರೆ ನಮ್ಮ ಕನ್ನಡದ 2 ಸಿನಿಮಾಗಳು ಇಲ್ಲಿ ಪ್ರದರ್ಶನ ಕಾಣ್ತಾ ಇದೆ. ಅದು ತಮಿಳು ವರ್ಷನ್ನಲ್ಲಿ. ಅದರಲ್ಲಿ ಒಂದು ಚಾರ್ಲಿ, ಮತ್ತೊಂದು KGF ಚಾಪ್ಟರ್ 2 ಸಿನಿಮಾ. ಇನ್ನೂ ಕೂಡ KGF ಚಾಪ್ಟರ್ 2 ಚಿತ್ರದ ಹವಾ ಕಡಿಮೆಯಾಗಿಲ್ಲ. ಇನ್ನೂ ಕೂಡ ತಮಿಳು ಮಂದಿ KGF ಚಿತ್ರವನ್ನ ಬಿಗಿದಪ್ಪಿಕೊಂಡಿದ್ದಾರೆ ಎನ್ನುವುದಕ್ಕೆ ಇದೇ ಸಾಕ್ಷಿ. ಈ KGF ಚಿತ್ರದ ಬಗ್ಗೆ ನಾವು ನೋಡೋದಕ್ಕೂ ಮೊದಲು ಚಾರ್ಲಿ ಸಿನಿಮಾಗೆ ಯಾವ ಮಟ್ಟಕ್ಕೆ ತಮಿಳುನಾಡಿನ ರಾಜಧಾನಿ ಚೆನ್ನೈನಲ್ಲಿ ಪ್ರತಿಕ್ರಿಯೆ ಇದೆ ಅಂತ ನಾವು ಮೊದಲಿಗೆ ನೋಡೋಣ. ಇದು ಜೂನ್ 26 ಅಂದ್ರೆ ಇಂದು ಭಾನುವಾರದ ಪ್ರದರ್ಶನದ ಲೀಸ್ಟ್. ಯಾವ ಮಟ್ಟಕ್ಕೆ ನಮ್ಮ ಕನ್ನಡ ಚಿತ್ರವನ್ನ ತಮಿಳುನಾಡಿನ ಮಂದಿ ಬಿಗಿದಪ್ಪಿಕೊಂಡಿದ್ದಾರೆ ಎನ್ನುವುದಕ್ಕೆ ಇದೇ ಸಾಕ್ಷಿ. ಹಾಗಂತ ಇದು ಮೊದಲ ವಾರವಲ್ಲ. ಜೂನ್ 10, 2022ರಂದು ಪ್ರಪಂಚದಾದ್ಯಂತ ಏಕಕಾಲಕ್ಕೆ ತೆರೆಕಂಡಿತ್ತು. ಈಗಾಗಲೇ ಈ ಸಿನಿಮಾ ತೆರೆಕಂಡು 15 ದಿನವನ್ನು ಪೂರೈಸಿದೆ. ಇಂದು 16ನೇ ದಿನ. 16ನೇ ದಿನ ಆದರೂ ಕೂಡ ಎಲ್ಲ ಚಿತ್ರಮಂದಿರಗಳಲ್ಲೂ ಕೂಡ ಈ ಸಿನಿಮಾಗೆ ಭರ್ಜರಿಯಾದಂತಹ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ನೋಡಿ ಯಾವ ಮಟ್ಟಕ್ಕೆ ನಮ್ಮ ಕನ್ನಡದ ಸಿನಿಮಾಗೆ ತಮಿಳುನಾಡಿನ ಚೆನ್ನೈನಲ್ಲಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಅನ್ನೋದಕ್ಕೆ ಈ ಚಿತ್ರಮಂದಿರಗಳ ಲೀಸ್ಟೇ ಸಾಕ್ಷಿ. ಯಾವುದೋ ಒಂದು ರೋಹಿಣಿ ಅನ್ನೋ ಒಂದು ಚಿತ್ರಮಂದಿರದಲ್ಲಿ ದಿನ 5 ಪ್ರದರ್ಶನಗಳಲ್ಲಿ ಈ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ. ಅದು 2ನೇ ವಾರದಲ್ಲೂ ಕೂಡ. ಉಳಿದಂತೆ ಎಲ್ಲ ಚಿತ್ರಮಂದಿರಗಳಲ್ಲೂ ಒಂದೊಂದು ಪ್ರದರ್ಶನ, ಒಂದಿಷ್ಟು ಚಿತ್ರಮಂದಿರಗಳಲ್ಲಿ 2 ಪ್ರದರ್ಶನಗಳನ್ನು ನಾವಿನ್ನು ಕಾಣ್ಬೋದು. ಇದರಲ್ಲಿ ನಾವು ಅಣ್ಣಾನಗರದಲ್ಲಿರುವಂಥ PVR ಚಿತ್ರಮಂದಿರದತ್ತ ನೋಡಿದರೆ ಕೇವಲ 5 ಸೀಟುಗಳಷ್ಟೇ ಖಾಲಿ ಇದೆ. ಮಿಕ್ಕುಳಿದ ಎಲ್ಲ ಸೀಟುಗಳು ಭರ್ತಿಯಾಗಿವೆ. ಯಾವ ಕ್ಷಣದಲ್ಲೂ ಕೂಡ ಈ 5 ಸೀಟುಗಳು ಭರ್ತಿಯಾಗಬಹುದು. ನೋಡಿ, ಇನ್ನೊಂದು ಚಿತ್ರಮಂದಿರ ಇದು ಲುಕ್ಸಾ ಅಂತ ಒಂದು ಚಿತ್ರಮಂದಿರ. ಇಲ್ಲೂ ಕೂಡ ಅಷ್ಟೇ ಹಿಂಭಾಗದ ಎಲ್ಲ ಸೀಟುಗಳು ಕೂಡ ಭರ್ತಿಯಾಗಿದೆ. ಮುಂಭಾಗದ ಕೆಲವು ಸೀಟುಗಳಷ್ಟೇ ಇಲ್ಲಿ ಖಾಲಿ ಇದೆ. ಇದು 2ನೇ ವಾರದ ಚಿತ್ರಣ. ಮತ್ತೆ ಹೇಳ್ತಾ ಇದ್ದೀವಿ, ಇದು 2ನೇ ವಾರದ ಚಿತ್ರಣ. ಯಾವ ಮಟ್ಟಕ್ಕೆ ನಮ್ಮ ಚಾರ್ಲಿ ಸಿನಿಮಾವನ್ನ ತಮಿಳುನಾಡಿಗರು ಅಪ್ಪಿಕೊಂಡಿದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇನ್ನು ನಾವು ಚೆನ್ನೈ ನಗರದಲ್ಲಿ KGF ಚಿತ್ರಕ್ಕೆ ಎಷ್ಟು ಚಿತ್ರಮಂದಿರಗಳು ಪ್ರಸ್ತುತ ಕೂಡ ಇದೆ ಅಂತ ನಾವು ನೋಡೋಣ. ಕೇವಲ ಒಂದೇ ಒಂದು ಚಿತ್ರಮಂದಿರದಲ್ಲಿ KGF ಚಾಪ್ಟರ್ 2 ಸಿನಿಮಾ ತಮಿಳು ವರ್ಷನ್ನಲ್ಲಿ ಪ್ರದರ್ಶನ ಕಾಣ್ತಾ ಇದೆ. ಕರ್ನಾಟಕದ ಅದೆಷ್ಟೋ ಊರುಗಳಲ್ಲಿ KGF ಸಿನಿಮಾವನ್ನ ಕಿಕ್ಔಟ್ ಮಾಡಿದ್ದಾರೆ. ಆದರೆ ತಮಿಳುನಾಡಿನ ರಾಜಧಾನಿ ಚೆನ್ನೈನಲ್ಲೂ ಇನ್ನೂ ಕೂಡ KGF ಚಾಪ್ಟರ್ 2 ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ. ಬೆಳಗ್ಗೆ 11:50 ಪ್ರದರ್ಶನ PVR ಅಣ್ಣನಗರದಲ್ಲಿರುವಂತಹ PVR ಚಿತ್ರಮಂದಿರದಲ್ಲಿ. ಯಾವ ಮಟ್ಟಕ್ಕೆ ಈ ಚಿತ್ರಕ್ಕೆ ಪ್ರತಿಕ್ರಿಯೆ ಇದೆ ಅಂತ ನಾವು ನೋಡೋಣ. ಕೇವಲ 2 ಸೀಟುಗಳಷ್ಟೇ ಖಾಲಿ. ಈಗಾಗಲೇ 50 ದಿನವನ್ನು KGF ಸಿನಿಮಾ ಪೂರೈಸಿದೆ. 50 ದಿನ ಕಳೆದರೂ ಈ ಸಿನಿಮಾದ HD ಪ್ರಿಂಟ್ ಕೂಡ ಲಭ್ಯವಿದ್ದರೂ ಕೂಡ ಈ ಸಿನಿಮಾ ಚೆನ್ನೈನಲ್ಲಿ, ನಮ್ಮ ರಾಜ್ಯ ಅಲ್ಲ, ಚೆನ್ನೈನಲ್ಲಿ ಇನ್ನೂ ಕೂಡ ಪ್ರದರ್ಶನ ಕಾಣ್ತಾ ಇದೆ. ಅದು ಎಲ್ಲ ಟಿಕೆಟ್ಗಳು ಸೋಲ್ಡ್ ಔಟ್ ಆಗುವ ಮಟ್ಟಕ್ಕೆ. ಯಾಕಂತೇಳಿದರೆ ಕೇವಲ 2 ಸೀಟುಗಳಷ್ಟೇ ಇಲ್ಲಿ ಖಾಲಿ ಇರೋದು. ಯಾವ ಕ್ಷಣದಲ್ಲೂ ಕೂಡ ಈ 2 ಸೀಟುಗಳು ಭರ್ತಿಯಾಗಬಹುದು. ಈಗ ನೀವೇ ಊಹಿಸಿಕೊಳ್ಳಿ, KGF ಚಾಪ್ಟರ್ 2 ಸಿನಿಮಾವನ್ನು ತಮಿಳುನಾಡಿನ ಮಂದಿ ಯಾವ ರೀತಿ ಮೆಚ್ಚಿಕೊಂಡಿದ್ದಾರೆ, ಯಾವ ರೀತಿ ಅಪ್ಪಿಕೊಂಡಿದ್ದಾರೆ ಅಂತ. ಇದು ಕೇವಲ ಜಸ್ಟ್ ಉದಾಹರಣೆಯಷ್ಟೇ. ಇದು ನಮ್ಮ ಕನ್ನಡ ಚಿತ್ರರಂಗದ ಜಸ್ಟ್ ಸ್ಯಾಂಪಲ್. ಇನ್ನಷ್ಟು ಕನ್ನಡ ಸಿನಿಮಾಗಳು ಚೆನ್ನೈನಲ್ಲಿ ಪ್ರದರ್ಶನ ಕಾಣಲಿದೆ. ಹಾಗೆ ದೇಶ ವಿದೇಶದಾದ್ಯಂತ ನಮ್ಮ ಕನ್ನಡ ಚಿತ್ರಗಳು ಅಬ್ಬರಿಸುವುದಕ್ಕಿದೆ.
ಎಲ್ಲ ನಮ್ಮ ಕನ್ನಡ ಚಿತ್ರಗಳಿಗೆ ಶುಭವಾಗಲಿ. ಎಲ್ಲ ಕನ್ನಡ ಸಿನಿಮಾಗಳು ಕೂಡ ಇದೇ ರೀತಿ ಅಬ್ಬರಿಸಿ ಬೊಬ್ಬೆರೆಯಲಿ. ನಮ್ಮ ಕನ್ನಡದ ಕೀರ್ತಿ ಪತಾಕೆಯನ್ನು ರಾಜ್ಯ ದೇಶ ಎಲ್ಲೆಡೆ ಹಾರಿಸುವಂತಾಗಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. ಅದು 2ನೇ ವಾರದಲ್ಲೂ ಕೂಡ. ಉಳಿದಂತೆ ಎಲ್ಲ ಚಿತ್ರಮಂದಿರಗಳಲ್ಲೂ ಒಂದೊಂದು ಪ್ರದರ್ಶನ, ಒಂದಿಷ್ಟು ಚಿತ್ರಮಂದಿರಗಳಲ್ಲಿ 3-2 ಪ್ರದರ್ಶನಗಳನ್ನು ನಾವಿನ್ನು ಕಾಣಬಹುದು. ಯಾವ ಕ್ಷಣದಲ್ಲೂ ಕೂಡ ಈ 5 ಸೀಟುಗಳು ಭರ್ತಿಯಾಗಬಹುದು. ಕರ್ನಾಟಕದ ಅದೆಷ್ಟೋ ಊರುಗಳಲ್ಲಿ KGF ಸಿನಿಮಾವನ್ನ ಕಿಕ್ಔಟ್ ಮಾಡಿದ್ದಾರೆ. ನಮ್ಮ ರಾಜ್ಯ ಅಲ್ಲ, ಚೆನ್ನೈನಲ್ಲಿ ಇನ್ನೂ ಕೂಡ ಪ್ರದರ್ಶನ ಕಾಣ್ತಾ ಇದೆ. ಅದು ಎಲ್ಲಾ ಟಿಕೆಟ್ಗಳು ಸೋಲ್ಡ್ ಔಟ್ ಆಗುವ ಮಟ್ಟಕ್ಕೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.